ಪಕ್ಷೇತರ ಶಾಸಕನಾಗಿದ್ದ ವೇಳೆಯಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನನ್ನನ್ನು ಮೊದಲ ಬೆಂಚಿನಲ್ಲಿ ಕೂರಿಸಿ ಎಲ್ಲ ವಿಷಯದಲ್ಲೂ ಮಾತನಾಡಲು ಅವಕಾಶ ನೀಡಿದ್ರು. ಜಯಪ್ರಕಾಶ್ ಹೆಗ್ಡೆ ಹೆಸರು ಇಡೀ ರಾಜ್ಯಕ್ಕೆ ಪರಿಚಯವಾಗಿತ್ತು. ಆ ದಿನಗಳಲ್ಲಿ 2 ಬಾರಿ ಪಕ್ಷೇತರ ಶಾಸಕನಾಗಿ ಸೇವೆ ಸಲ್ಲಿಸಿದ ದಿನಗಳೇ ರಾಜಕೀಯದಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟ ದಿನಗಳಾಗಿದ್ದವು ಎಂದು ಮಾಜಿ ಸಚಿವ ಕೆ ಜಯಪ್ರಕಾಶ್ ಹೆಗ್ಡೆ ಹೇಳಿದರು. ಅವರು ಕುಂದಾಪುರದ ಖಾಸಗಿ ಹೋಟೆಲ್ನಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ತಮ್ಮ ಮನದ ಮಾತುಗಳನ್ನು ಹಂಚಿಕೊಂಡರು. ಚುನಾವಣೆಯಲ್ಲಿ ಆಯ್ಕೆಯಾದವರು ಚುನಾಯಿತ ಪ್ರತಿನಿಧಿಗಳಾದರೆ ಜನರೊಂದಿಗೆ ಇದ್ದು ಜನರ ಸಮಸ್ಯೆ ಹಾಗೂ ಭಾವನೆಗಳಿಗೆ ಸ್ಪಂದಿಸುವವರು ನಿಜವಾದ ಜನಪ್ರತಿನಿಧಿಗಳಾಗುತ್ತಾರೆ. ಅಧಿಕಾರ ಇದ್ದಾಗ ಯಾವ ರೀತಿ ಕೆಲಸ ಮಾಡಿದ್ದೇನೋ ಈಗಲೂ ಹಾಗೆ ಕೆಲಸ ಮಾಡ್ತಿದ್ದೇನೆ. ಜನರ ಸಂಕಷ್ಟಗಳಿಗೆ ಸ್ಪಂದಿಸಲು ಅಧಿಕಾರ ಬೇಕಂತಿಲ್ಲ, ನಿರಂತರವಾಗಿ ಜನರ ಕೆಲಸ ಮಾಡಿಸಿಕೊಡುತ್ತೇನೆ ಎಂದ ಅವರು ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸುವ ಆಕಾಂಕ್ಷೆ ಇದೆ ಎಂದರು. ಮಾಡಿದ ಕೆಲಸ ಏನಿದೆ, ಜನಾಭಿಪ್ರಾಯ ಏನಿದೆ, ಅದು ಮತಕ್ಕೆ ಪರಿವರ್ತನೆ ಆಗದೇ ಇದ್ದರಿಂದ ಬಟ್ ನನಗೆ ಈಗಲೂ ಸಹ ಇಷ್ಟಾದರೂ ಕೆಲಸ ಯಾಕೆ ಮಾಡ್ತೀನಿ ಅಂತ ಕೆಲವರು ಕೇಳಿದ್ದು ಉಂಟು. ನನಗೆ ಇಟ್ ಗಿವ್ಸ್ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಇದೆ ಆದ ಕೆಲಸಕ್ಕೆ. ಅದಕ್ಕಿಂತ ಸಂತೋಷ ಬೇರೆ ಯಾವುದು ಕೊಡುವುದಿಲ್ಲ. ಈಗ ನಾನು ಒಂದು ವೇಳೆ ಜನರಿಗೆ ಮಾಡಿದಂತ ಮನೇಲಿ ಕೂತ್ರೆ ನಾನು ಭಾರಿ ಬೇಗ ಮುದುಕಾಗ್ತೇನೆ, ರಿಟೈರ್ ಆಗಬಾರ್ದು ಅಂತ ಇದೆ. ಇದು ದೋಣಿ ರೀತಿ ಆಯ್ತು ನನ್ನ ಕತೆ. ಲೋಕಸಭಾ ಸದಸ್ಯನಾಗಿದ್ದಾಗ ದೇಶದ ಯಾವುದೇ ಪ್ರದೇಶದಲ್ಲಿ ಇದ್ದು ಮತದಾನ ಮಾಡುವ ಕುರಿತು ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಿಕ್ಷಕರಿಗೆ ಮತದಾನ ಹಕ್ಕು ನೀಡುವ ಕುರಿತು ಮಂಡಿಸಿದ ಖಾಸಗಿ ಮಸೂದೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಪೂರಕವಾದ ಸಂವಿಧಾನ 371 ಹಾಗೂ ರಸ್ತೆ ಬದಿಯ ಗೂಡಂಗಡಿಯವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಕುರಿತು ಮಾತನಾಡಲು ಅವಕಾಶ ದೊರಕಿರುವ ಕುರಿತು ತೃಪ್ತಿ ಇದೆ ಎಂದು ಜಯಪ್ರಕಾಶ್ ಹೆಗ್ಡೆ ತಿಳಿಸಿದರು. ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಶಿಧರ್ ಹೆಮ್ಮಾಡಿ ಹಾಗೂ ಕಾರ್ಯದರ್ಶಿ ನಾಗರಾಜ ರಾಯಪ್ಪನಮಠ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.